ತೆಂಕು ಬಡಗಿನ ಕಲಾವಿದ ಪ್ರಸಂಗಕರ್ತ 2020ನೇ ಸಾಲಿನ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿಗೆ ಆಯ್ಕೆಯಾದಂತಹ ರಮೇಶ್ ಆಚಾರ್ಯ ಅವರನ್ನು ಸಾರ್ವಜನಿಕವಾಗಿ ಅಭಿನಂದಿಸುವ ಕಾರ್ಯಕ್ರಮ ಅಕ್ಟೋಬರ್ 2ರಂದು ಶ್ರೀಕೃಷ್ಣ ಮಠದ ರಾಜಾಂಗಣದಲ್ಲಿ ನಡೆಯಲಿದೆ. ಇಂತಹ ಮಾನವೀಯತೆ ಹಿರಿಯ ಕಲಾವಿದರಾಗಿರುವ ಶ್ರೇಣಿ ಗೋಪಾಲಕೃಷ್ಣ ಭಟ್ ಮತ್ತೆ ಲಕ್ಷ್ಮಣ ಸಾಮೂರು, ರಾಮದಾಸ್ ಸಾಮೂರು ಮತ್ತು ತೆಕ್ಕಟ್ಟೆ ಆದಿವಾಸಿಗಳೊಟ್ಟಿಗೆ ಸಹಭಾಗಿಯಾಗಿ ಮತ್ತು ಅವರೊಟ್ಟಿಗೆ ತಾಳಮದ್ದ ಅರ್ಥದಲ್ಲಿ ಮೇಷಧಾರಿಗಳಾದವರು ವ್ಯಕ್ತಿ ಸರಳವಾಗಿ ಮಾತಾಡ್ತಾರೆ. ಅವರು ಎಲ್ಲಿ ತನಕ ಗುರುತಿಸಿಕೊಂಡವರಲ್ಲ. ಹೋದ ವರ್ಷ ಅವರಿಗೆ 2020ರಲ್ಲಿ ರಾಜ್ಯೋತ್ಸವ ಪ್ರಶಸ್ತಿ ಬಂತು. ಅವರನ್ನು ಅಭಿನಂದಿಸಬೇಕೆಂಬ ನಾವೆಲ್ಲ ಸೇರಿಕೊಂಡು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಶ್ರೀಕೃಷ್ಣ ಮಠ ಪರ್ಯಾಸಿ ಅದು ಮಾರಮಠ ಉಡುಪಿ ಇವರ ಆಶ್ರಯದಲ್ಲಿ ಶ್ರೀಪ ಎಂ.ಕೆ. ರಮೇಶ್ ಆಚಾರ್ಯ ಅಭಿನಯ ಮತ್ತು ಗ್ರಂಥ ಬಿಡುಗಡೆ ಇದರ ಪರ್ಯಾಸಿ ಹನುಮಾನ್ ಮಠ ಉಡುಪಿ ಪರಮ ಪೂಜ್ಯ ಶ್ರೀ ಈಶಪ್ರಿಯ ತೀರ್ಥಪಾದರು ಇದ್ದಾರೆ ಹಾಗೂ ಪರಮ ಪೂಜ್ಯ ಶ್ರೀ ವಿಭೂಷಿತ್ ಕಾಳಹಸ್ತೇಂದ್ರ ಸರಸ್ವತಿ ಸ್ವಾಮಿಗಳಿದ್ದಾರೆ, ಉಪಸ್ಥಿತಿಯಲ್ಲಿದ್ದಾರೆ ಮತ್ತು